ಒಂದು 20,000 ರೂಪಾಯಿಗೆ 3 ಜನರ ಬರ್ಬರ ಕೃತ್ಯ ಮಾಡ್ತಾರೆ ಅಂದರೆ ಮಾನವೀಯತೆ ಎಲ್ಲಿಗೋಗಿದೆ ಅಂತ ನೀವು ಲೆಕ್ಕ ಹಾಕ್ಕೊಳ್ಳಿ. ಆ ವ್ಯಕ್ತಿ ಬೆಳ್ತಂಗಡಿಗೆ ಬಂದು ಈ ಅಮಾಯಕರನ್ನು ಅವನ ಜಾಲಕ್ಕೆ ಫಸ್ಟು ಒಳಪಡಿಸ್ತಾನೆ. ಇಲ್ಲಿ 2 ಕಾಯಿನ್ಸ್ನ ಅವ್ರ ಕೈಲಿ ಕೊಡ್ತಾನೆ. ಅವ್ರೇನು ಮಾಡ್ತಾರೆ, ಇದೆಲ್ಲೂ ಸೀಕ್ರೆಟ್ ಆಗಿ ಇದನ್ನು ತೊಗೊಂಡೋಗಿ ಎಲ್ಲಾದರೂ ಚೆಕ್ ಮಾಡಿಸಿ ಅಂತ ಹೇಳ್ತಾನೆ. ಚೆಕ್ ಮಾಡಿಸಿದಾಗ ಆ ನಿಧಿ ಅದು ಒರಿಜಿನಲ್ ಬಂಗಾರ ಆಗಿರುತ್ತೆ. ಅವನೊಂದು ಜಾಗಕ್ಕೆ ಇವರು ಪೀಡಿಸಿದಾಗ, ನಮಗೆ ದುಡ್ಡು ವಾಪಸ್ ಬೇಕು ಅಂತ ಪೀಡಿಸಿದಾಗ ಒಂದು ಜಾಗಕ್ಕೆ ಕರೀತಾನೆ, ಒಂದು ನಿರ್ಜನ ಪ್ರದೇಶ. ಆ ಕಾರಣ ಅಲ್ಲಿಂದ 6 ಕಿಲೋಮೀಟರ್ ದೂರದಲ್ಲಿ ಉಚ್ಚಂಗಿ ಕೆರೆ ಅಂತಿದೆ. ಮುಂದೆ ಉಚ್ಚಂಗಿ ಜಲಾಶಯ ಇದೆ, ಅದ್ರ ಹಿಂದೆ ಉಚ್ಚಂಗಿ ಹಿನ್ನೀರಿದೆ. ಭಾಳ ದೊಡ್ಡ ನಿರ್ಜನ ಪ್ರದೇಶ, ಅಲ್ಲಿಗೆ ಹೋಗೋಕ್ಕೆ ರಸ್ತೆ ಕೂಡ ಇಲ್ಲ. ಕುಚ್ಚಂಗಿ ಕೆರೆಯಲ್ಲಾಗಿರುವಂಥ ಟ್ರಿಬಲ್ ಮರ್ಡರ್ ಕೇಸ್ ಇಡೀ ರಾಜ್ಯವನ್ನೇ ತಲ್ಲಣ ಮಾಡಿರುವಂಥ ಕೇಸ್ ಇದು ಒಂದು ರೇರೆಸ್ಟ್ ಆಫ್ ದ ರೇರ್ ಕೇಸ್ ಅಂತಲೇ ಹೇಳ್ಬೋದು. ಒಂದು 15 ನಿಮಿಷದಲ್ಲಿ 3 ಅಮಾಯಕರನ್ನು ಬರ್ಬರವಾಗಿ ಕೊಲೆ ಮಾಡಿದಂಥ ಕೇಸು. ಅದರಲ್ಲೂ ಕೂಡ ಸಂಪೂರ್ಣವಾಗಿ ವ್ಯವಸ್ಥಿತವಾಗಿ ಮಾಡಿದಂಥ ಮರ್ಡರ್ ಕೇಸ್. ಇದೊಂದು ಆಕ್ಸಿಡೆಂಟ್ ಅಲ್ಲ, ಇದೊಂದು ವ್ಯವಸ್ಥಿತವಾಗಿ ಮಾಡಿದಂಥ ಮರ್ಡರ್ ಕೇಸ್. ಈ ಟ್ರಿಬಲ್ ಮರ್ಡರ್ ಕೇಸ್ ಆಗಿದ ತಕ್ಷಣ ರಾಜ್ಯದಲ್ಲಿ ಇದಕ್ಕೊಂದು ವಿಶೇಷವಾದ ಒಂದು ತನಿಖೆಯನ್ನು ನಡೆಸಬೇಕಾಗುತ್ತೆ. ದುರ್ದೈವವಶಾತ್ ಒಂದು ಬಡ ಕುಟುಂಬದ 3 ಯುವಕರನ್ನು ಬರ್ಬರವಾಗಿ ಇವತ್ತು ಕೊಂದಿದ್ದಾರೆ. ನಮ್ಮ ಬೆಳ್ತಂಗಡಿಯ ಉಜಿರೆ ಕುಂಟಿನಿಯ ಸಾವುಲ್ ಹಮೀದ್ರವರು, ಮದ್ದಡ್ಕದ ಇಸಾಕ್ರವರು, ಶಿರ್ಲಾಲ್ನ ಸಿದ್ದಿಕ್ರವರು 3 ಜನ ಯುವಕರು, ಒಂದು ಮಧ್ಯ ವಯಸ್ಸಿನಂಥ ಯುವಕರು. ಅವರಿಗೆ ಮಕ್ಕಳಿದ್ದಾರೆ, ಆರೋಗ್ಯದಲ್ಲಿ ಅಷ್ಟೇನು ಚೇತರಿಕೆ ಕಾಣಿಸಿದಂಥ ತಂದೆ ತಾಯಿಗಳಿದ್ದಾರೆ. ಅವ್ರನ್ನೆಲ್ಲರ ಮನೆಗೆ ಹೋಗಿ ನೋಡಿದಾಗ ಅತ್ಯಂತ ದುಷ್ಟಕರ ಇದು ವಿಷಯ ಅಂತ ನನಗೆ ಅನಿಸ್ತೇನೆ. ಈ ಘಟನೆ ಇದು ಅಚಾನಕ್ಕಾಗಿ ಆದಂಥ ಘಟನೆ ಅಲ್ಲ, ಅಚಾನಕ್ಕಾಗಿ ಪರಿಚಯ ಆದಂಥ ಘಟನೆ ಅಲ್ಲ. ಇದಕ್ಕೊಂದು ವ್ಯವಸ್ಥಿತವಾದ ಷಡ್ಯಂತ್ರ ಇದೆ. ಈ ಷಡ್ಯಂತ್ರವನ್ನು ರಾಜ್ಯದ ಬೇರೆ ಬೇರೆ ಕಡೆ ಮಾಡ್ತಾ ಇದ್ದಾರೆ. ಈಗ ಬೆಳ್ತಂಗಡಿಗೂ ಈ ಷಡ್ಯಂತ್ರ ಬಂದಿದೆ. ಈ ಷಡ್ಯಂತ್ರದಲ್ಲಿ ಆ ವ್ಯಕ್ತಿ ಯಾರು ಸ್ವಾಮಿ ಅಂತ ಕರಿತೀವಿ, ಅಲಿಯಾಸ್ ರಾಜ್ಗುರು, ಅವನಿಗೆ ಇನ್ನೊಂದು ಹೆಸರು ಕೂಡ ಇದೆ. ಆ ವ್ಯಕ್ತಿ ಬೆಳ್ತಂಗಡಿಗೆ ಬಂದು ಈ ಅಮಾಯಕರನ್ನು ಅವನ ಜಾಲಕ್ಕೆ ಫಸ್ಟು ಒಳಪಡಿಸ್ತಾನೆ, ಹಿಪ್ನೋಟೈಸ್ ಮಾಡ್ತಾನೆ. ಪ್ಲಸ್ ಈ ಬೇರೆ ಬೇರೆ ಬೆಳ್ತಂಗಡಿಯ ಯುವಕರನ್ನ ಅವನು ಸಂಪರ್ಕ ಮಾಡ್ತಾನೆ. ಎಷ್ಟೋ ಕಡೆ ಅವನಿಗೆ ಯಾರೂ ಸಿಗದೇ ಇರೋ ಕಾರಣ ಅಖೇರಿಯಲ್ಲಿ ಇವರ ಜೊತೆ ಅವನು ಸಂಪರ್ಕಕ್ಕೆ ಬರ್ತಾನೆ. ಸಂಪರ್ಕಕ್ಕೆ ಬಂದು ಅವನ ಕಾನ್ಫಿಡೆನ್ಸ್ನ ಇಂಪ್ರೂವ್ ಮಾಡೋದಕ್ಕೆ ಅವ್ರ ಮನೆಗೆ ಕೂಡ ಭೇಟಿ ಮಾಡ್ತಾನೆ. ಅಲ್ಲಿ ಕೂಡ ತಂಗಿದ್ದಾನೆ ಅವನು ಈ ಬೆಳ್ತಂಗಡಿಗೆ ಬಂದು. ಇದೆಲ್ಲ ಆದ ನಂತರ ಒಂದು ನಿಧಿ ಹುಡುಕಾಟದ ಒಂದು ಇದಕ್ಕೆ ಕಾರ್ಯಾಚರಣೆಗೆ ಇವರು ಕೈ ಇಡ್ತಾರೆ. ಇದು ರಾಜ್ಯದಲ್ಲಿ ನಾವೀಗ ನೋಡಿದಾಗೆ ಬೇರೆ ಬೇರೆ ಸಂದರ್ಭದಲ್ಲಿ ಈ ರೀತಿ ಜನರನ್ನು ಮೂರ್ಖರನ್ನಾಗಿ ಮಾಡೋದು, ಜನರಿಗೆ ಈ ಥರ ತಪ್ಪುದಾರಿಗೆ ಕಳಿಸೋದು ನಾವು ನೋಡಿದ್ದೇವೆ. ಈ ಪ್ರಕರಣದಲ್ಲಿ ನಿಧಿ ಇದೆ ನನ್ನ ಹತ್ರ. ಆ ನಿಧಿ ಹುಡುಕಾಟದಲ್ಲಿ ಒಂದಷ್ಟು ಚಿನ್ನದ ಕಾಯಿನ್ಗಳಿದೆ, ಅದನ್ನು ನಿಮಗೆ ನಾನು ಕೊಡ್ತೇನೆ, ಅದನ್ನು ನೀವು ಮಾರ್ಬೋದು ಅಂತ ಅವ್ರಿಗೆ ಒಂದು ಆಮಿಷವನ್ನು ಹೊಡ್ತಾನೆ. ಮೋಡಸ್ ಆಪರೆಂಡಿ ಹೆಂಗಿರುತ್ತೆ ಅಂದರೆ, ಕರ್ಕೊಂಬರ್ತಾನೆ, ಇಲ್ಲಿ 2 ಕಾಯಿನ್ಸ್ನ ಅವ್ರ ಕೈಲಿ ಕೊಡ್ತಾನೆ. ಅವ್ರೇನು ಮಾಡ್ತಾರೆ, ಇದೆಲ್ಲೂ ಸೀಕ್ರೆಟ್ ಆಗಿ ಇದನ್ನು ತೊಗೊಂಡೋಗಿ ಎಲ್ಲಾದರೂ ಚೆಕ್ ಮಾಡಿಸಿ ಅಂತ ಹೇಳ್ತಾನೆ. ಚೆಕ್ ಮಾಡಿಸಿದಾಗ ಆ ನಿಧಿ ಅದು ಒರಿಜಿನಲ್ ಬಂಗಾರ ಆಗಿರುತ್ತೆ. ಆವಾಗ ಅಲ್ಲಿ ಅದಕ್ಕೆ ದುಡ್ಡು ಕೂಡ ಸಿಗುತ್ತೆ. ಅವರು ಇಲ್ಲೆಲ್ಲೋ ಮಡಂತ್ಯಾರಲ್ಲೋ ಮದ್ದಡ್ಕದಲ್ಲೋ ಅದನ್ನು ಚೆಕ್ ಮಾಡಿದ್ದಾರೆ. ಅವರಿಗೆ ಅಷ್ಟು ದುಡ್ಡು ಕೊಡುತ್ತೆ ಅಂತ ಗೊತ್ತಾಗಿದೆ. ಇವ್ರಿಗೆ ಕನ್ಫರ್ಮೇಷನ್ ಆಗುತ್ತೆ, ಹೌದು ಇದು ಗ್ಯಾರಂಟಿ ಅಂತ. ಆಗ ಅವ್ನು ಹೇಳ್ತಾನೆ, ಇಷ್ಟು ದುಡ್ಡು ತಂದರೆ ನಾನು ನಿಮಗೆ ಇಡೀ ನಿಧಿಯನ್ನು ಕೊಡಿಸ್ತೇನೆ ಅನ್ನೋ ವಿಚಾರವನ್ನು ಹೇಳ್ತಾನೆ. ಆಮಿಷ, ಈ ರೀತಿ ಆಮಿಷ, ದಿಢೀರನೆ ದುಡ್ಡಾಗಬೇಕು ಅನ್ನೋ ಒಂದು ವಿಚಾರಕ್ಕೆ ಈ ಯುವಕರು ಮನೆ ಮೇಲೆ ಸಾಲ ಮಾಡಿ, ಬೇರೆ ಬೇರೆ ಕಡೆಯಿಂದ ಅವರು ದುಡಿದಿರುವ ಹಣವನ್ನು ಬೇರೆ ಬೇರೆ ಕಡೆಯಿಂದ ಶೇಖರಣೆ ಮಾಡಿ, ಒಂದು ಹತ್ತತ್ರ ಮೊತ್ತ ನನಗೆ ಗೊತ್ತಿಲ್ಲ, 35 ಲಕ್ಷಕ್ಕಿಂತ ಜಾಸ್ತಿ ಮೊತ್ತ ಇರ್ಬೋದು ಅಂತ ಹೇಳ್ತಾ ಇದ್ದಾರೆ. ಅಷ್ಟು ದುಡ್ಡನ್ನು ಅವ್ರಿಗೆ ಹೋಗಿ ಕೊಡ್ತಾರೆ. ಅವನು ಒಂದು 3-4 ದಿವಸ ನಿಧಿ ಹುಡುಕಾಟ ಇದರಲ್ಲಿ ನಾನು ಹುಡುಕ್ತೀನಿ ಅಂತ ಹೇಳಿದರೆ ಅವನು ಕೊಡೋದಿಲ್ಲ. ಆಗ ಅವನೊಂದು ಜಾಗಕ್ಕೆ ಇವರು ಪೀಡಿಸಿದಾಗ, ನಮಗೆ ದುಡ್ಡು ವಾಪಸ್ ಬೇಕು ಅಂತ ಪೀಡಿಸಿದಾಗ ಒಂದು ಜಾಗಕ್ಕೆ ಕರೀತಾನೆ, ಒಂದು ನಿರ್ಜನ ಪ್ರದೇಶ, ಕೋರಾ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ. ಅದು ನಮ್ಮ ಮಾನ್ಯ ಗೃಹ ಸಚಿವರ ವಿಧಾನಸಭಾ ಕ್ಷೇತ್ರಕ್ಕೆ ಬರುತ್ತೆ. ಕೋರಾ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಒಂದು ನಿರ್ಜನ ಪ್ರದೇಶಕ್ಕೆ ಕರೀತಾನೆ. ಅಲ್ಲಿ ಕರೆದು ಅವ್ರನ್ನೇನು ಮಾಡ್ತಾನೆ, ಒಂದಷ್ಟು ವ್ಯವಸ್ಥಿತವಾಗಿ ಒಂದು ಗುಂಡಿ ಮಾಡಿ ಅದಕ್ಕೆಲ್ಲ ಬೇಕಾಗಿರುವಂಥ ಅಲ್ಲಿ ನಾವು ಒಟ್ಟು ಅಂತ ಕರಿತೀವಿ, ಆ ಒಟ್ಟೆಲ್ಲ ಹಾಕಿ ನಿಧಿ ಹುಡುಕಾಟಕ್ಕೆ ಪೂಜೆ ಮಾಡಿ ಅಲ್ಲಿಗೆ ಕೈ ಹಾಕ್ತಾರೆ. ಕೈ ಹಾಕಿದಾಗ ಇವನ ಕಾಟ ತಾಳಲಾರದೆ ಒಂದು ವ್ಯವಸ್ಥಿತವಾಗಿ ಒಂದು 5 ಜನರ ತಂಡವನ್ನು ಅವನು ಆಗಲೇ ನೇಮಕ ಮಾಡಿರ್ತಾನೆ. 5 ಜನ ತಂಡ ಯಾವುದೋ ಒಂದು ಹೂವಿನ ಅಂಗಡಿಯಲ್ಲಿ ಕೆಲಸ ಮಾಡುವಂಥದ್ದು ಹುಡುಗರನ್ನ ಅವನು ನೇಮಕ ಮಾಡಿ ಅವ್ರಿಗೊಂದು 20,000 ರೂಪಾಯಿ, ಒಂದು 20,000 ರೂಪಾಯಿಗೆ 3 ಜನರ ಬರ್ಬರ ಕೃತ್ಯ ಮಾಡ್ತಾರೆ ಅಂದರೆ ಮಾನವೀಯತೆ ಎಲ್ಲಿಗೋಗಿದೆ ಅಂತ ನೀವು ಲೆಕ್ಕ ಹಾಕ್ಕೊಳ್ಳಿ. ಅವ್ರನ್ನ ಕರೀತಾರೆ. ಅಲ್ಲಿಗೆ ಬಂದಾಗ ಆ ನಿಧಿ ಹುಡುಕುವಾಗ ಅವ್ರಿಗೆ ಆಯುಧಗಳಿಂದ ಅವನ ಮೇಲೆ ಹಲ್ಲೆ ಮಾಡ್ತಾರೆ. ಈ ಲಾಂಗು ಅದೆಲ್ಲ ಸೀಸ್ ಆಗಿದೆ, ಅದನ್ನಲ್ಲಿ ಹಲ್ಲೆ ಮಾಡ್ತಾರೆ. ಹಲ್ಲೆ ಮಾಡಿದ ತಕ್ಷಣ ಅವರ ಕಾರು, ಒಂದು ನಮ್ಮ ಮದ್ದಡ್ಕದ ಒಬ್ಬರ ಹತ್ರ ಕಾರು, ನಮ್ಮ ರಫೀಕ್ ಅನ್ನೋರ ಕಾರು
ಒಂದು ಸಣ್ಣ ಕಾರು, ಆ ಕಾರ್ ಕೂಡ ಅಲ್ಲಿರುತ್ತೆ. ಆ ಕಾರ್ನ ಡಿಕ್ಕಿ ಭಾಳ ಸಣ್ಣ ಡಿಕ್ಕಿ, ಅದರಲ್ಲಿ ಇಬ್ಬರನ್ನ ಅವರು ಒಬ್ಬರ ಮೇಲೆ ಒಬ್ಬರನ್ನ ಮಲಗಿಸ್ತಾರೆ ಡಿಕ್ಕಿಯಲ್ಲಿ. ಒಬ್ಬರನ್ನ ಉದ್ದ ಇರೋರನ್ನ ಮಧ್ಯದ ಸೀಟ್ನಲ್ಲಿ ಮಲಗಿಸಿ ಆ ಕಾರ್ನ ಅಲ್ಲಿಂದ 6 ಕಿಲೋಮೀಟರ್ ದೂರದಲ್ಲಿ ಉಚ್ಚಂಗಿ ಕೆರೆ ಅಂತಿದೆ, ಮುಂದೆ ಉಚ್ಚಂಗಿ ಜಲಾಶಯ ಇದೆ, ಅದ್ರ ಹಿಂದೆ ಉಚ್ಚಂಗಿ ಹಿನ್ನೀರಿದೆ. ಭಾಳ ದೊಡ್ಡ ನಿರ್ಜನ ಪ್ರದೇಶ, ಅಲ್ಲಿಗೆ ಹೋಗೋಕ್ಕೆ ರಸ್ತೆ ಕೂಡ ಇಲ್ಲ. ಅಲ್ಲಿಗೆ ಕಾರ್ನ ಹೇಗೋ ಮಾಡಿ ಒಳಗಡೆ ತೊಗೊಂಡೋಗಿ ಒಂದು ಜಾಗದಲ್ಲಿ 10 ಲೀಟ್ರ್ ಪೆಟ್ರೋಲನ್ನು ತರಿಸಿ ಅದಕ್ಕೆ ಹಾಕಿ ಸುಟ್ಟು ಭಸ್ಮ ಮಾಡ್ತಾರೆ, ಕರ್ಕಲ್ ಮಾಡಿಬಿಡ್ತಾರೆ. ಆ ವಿಚಾರ ಬೆಳಿಗ್ಗೆ ಹೂಳೆತ್ತುವಾಗ JCB ಅವನು ಕೆಲಸ ಮಾಡೋಕ್ಕೆ ಬಂದಿರ್ತಾನೆ. ಅವನು ಇದನ್ನು ನೋಡ್ತಾನೆ, ಆ ಇನ್ಸಿಡೆಂಟ್ನ ನೋಡ್ತಾನೆ. ಆಗ ಅವನು ಪೊಲೀಸರಿಗೆ ಮಾಹಿತಿ ಕೊಡ್ತಾನೆ. ಪೊಲೀಸ್ ಕಾರ್ ನಂಬರ್ನ ಹಿಡಿದು ಇಲ್ಲಿಗೆ ಅವ್ರನ್ನ ಟ್ರ್ಯಾಕ್ ಮಾಡ್ತಾರೆ. ಅಲ್ಲಿಂದ ಪೊಲೀಸ್ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಪೊಲೀಸರು ಶರವೇಗದಲ್ಲಿ ಪೊಲೀಸರು ಈ ತನಿಖೆಯನ್ನು ಬೇಯಿಸಿದ್ದಾರೆ. ಅದು ಆಗಿದ ತಕ್ಷಣ ಅವನ ಮೊಬೈಲ್ ಟ್ರ್ಯಾಕ್ ಮಾಡಿದ್ದಾರೆ, ಎಲ್ಲ ಆರೋಪಿಗಳನ್ನ ಟ್ರ್ಯಾಕ್ ಮಾಡಿ ಇವತ್ತು ಶರವೇಗದಲ್ಲಿ ಪೊಲೀಸು ಸಂಪೂರ್ಣವಾಗಿ ಅವ್ರನ್ನ ಟ್ರ್ಯಾಕ್ ಮಾಡಿ DNA FSL ರಿಪೋರ್ಟ್ಗೆ ಇವತ್ತು ಕಳಿಸಿದ್ದಾರೆ. ಈಗ ಅವರ ಕುಟುಂಬದವ್ರಿಗೆಲ್ಲ ಮಾಹಿತಿ ಬಂದಿದೆ, ಅವರೆಲ್ಲರೂ ಹೋಗಿ ಈಗ ಅಲ್ಲಿ ಸ್ಯಾಂಪಲ್ಸ್ ಕೊಡಬೇಕಾಗಿದೆ. ನಮಗೆ ಇದು ಶನಿವಾರ ಗೊತ್ತಾಗುತ್ತೆ. ಶನಿವಾರ ರಾತ್ರಿ ನಮಗೆ ಬೆಂಗಳೂರಲ್ಲಿ ಮೀಟಿಂಗ್ ಕರೀತಿದ್ದು, ನಾವು ಬೇಲೂರು ಹತ್ರ ಹೋಗುವಾಗ ಈ ವಿಚಾರ ಗೊತ್ತಾಗುತ್ತೆ. ತಕ್ಷಣ ನಾವಲ್ಲಿ ನಮ್ಮ ಸೋತು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಸೋತಂಥ ಅಭ್ಯರ್ಥಿ ಇದ್ದಾರೆ, ನಮ್ಮ ಇಕ್ಬಾಲ್ ಅಹಮದ್ ಅಂತ ತುಮಕೂರಿನವರು. ಅವ್ರಿಗೆ ಫೋನ್ ಮಾಡಿ ಅವರ ಎಲ್ಲ ತಂಡದವ್ರನ್ನ ಕರ್ಕೊಂಡೋಗಿ ಅವರು ಕೋರಾ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ಗೆ ಹೋಗ್ತಾರೆ. ಅಲ್ಲಿ ನಜೀರ್ ಅಹಮದ್ ಅಂತ ಪಂಚಾಯತ್ ಮೆಂಬರ್ ಇರ್ತಾರೆ. ಅವರು ಕೂಡ ಬಂದು ನಮ್ಮ ಇಲ್ಲಿ ಪುತ್ತ ಅಂತ ನಮ್ಮ ಕಡೆಯಿಂದ ಬೆಳ್ತಂಗಡಿ ಅವರು ಹೋಗಿರ್ತಾರೆ. ಪುತ್ತ ಅವ್ರ ಜೊತೆ ಅಲ್ಲಿ ಸಂಪರ್ಕ ಮಾಡಿ ಅಲ್ಲಿ ಏನು ಬೇಕು ಎಲ್ಲ ವ್ಯವಸ್ಥೆಯನ್ನು ಅವ್ರು ಮಾಡ್ತಾರೆ. ಅದಾದ ನಂತರ ನಾನು ನಮ್ಮ ಮೀಟಿಂಗಲ್ಲಿ ದಿನೇಶ್ ಗುಂಡ್ರವರ ಗಮನಕ್ಕೆ ಕೂಡ ತಂದೆ. ದಿನೇಶ್ ಗುಂಡ್ರವರವರು ಅವಾಗ ಸ್ವತಃ ಅಲ್ಲಿರೋ IG ಗೆ ರವಿಕಾಂತೇಗೌಡರಿಗೆ ಫೋನ್ ಮಾಡಿದ್ರು, SP ಗೆ ಫೋನ್ ಮಾಡಿ ಅದು ಅತಿ ಶೀಘ್ರದಲ್ಲಿ ಆಗಬೇಕು ಅಂತ ಸೂಚನೆಯನ್ನು ಕೊಟ್ಟರು. ಅದಾದ ನಂತರ ನಾನು ಮರುದಿವಸ ತುಮಕೂರಿಗೆ ನಮ್ಮ ಹಕೀಮ್ ಕೊಕ್ಕಡ, ನಮ್ಮ ಯೂತ್ ಕಾಂಗ್ರೆಸ್ನವರು, ನಮ್ಮ ಪ್ರವೀಣ್ ಫರ್ನಾಂಡಿಸ್ ಇವನ್ನೆಲ್ಲ ಕರ್ಕೊಂಡು ನಾವು ತುಮಕೂರಿಗೆ ಹೋದ್ವಿ. ತುಮಕೂರಿಗೆ ಹೋಗಿ ಆ ಉಚ್ಚಂಗಿ ಕೆರೆಗೆ ಭೇಟಿ ಮಾಡಿದ್ವಿ, ಪೊಲೀಸ್ ಸ್ಟೇಷನ್ಗೆ ಭೇಟಿ ಮಾಡಿದ್ವಿ, SP ಅವ್ರನ್ನ ಭೇಟಿ ಮಾಡಿದ್ವಿ. ಅಡಿಷ್ನಲ್ SP ಖಾದರ್ ಅವರು ಮತ್ತು ನಮ್ಮ ಇನ್ನೊಬ್ಬರು ಮರಿಯಪ್ಪ ಅವರು ಅತ್ಯಂತ ದಕ್ಷ ಅಧಿಕಾರಿಗಳು, ಅವ್ರನ್ನ ಭೇಟಿ ಮಾಡಿ ಎಲ್ಲ ಮಾಹಿತಿಯನ್ನು ಪಡ್ಕೊಂಡ್ವಿ. ಅದಾದ ನಂತರ ಸನ್ಮಾನ್ಯ ಗೃಹ ಸಚಿವರನ್ನ ಸಂಜೆ ಅವರ ಸ್ವಗ್ರಹ ತುಮಕೂರಿನಲ್ಲಿ ಭೇಟಿ ಮಾಡಿ ಅಲ್ಲಿಗೆ ಅವರು ಎಲ್ಲ ಅಧಿಕಾರಿಗಳನ್ನ ಬರಮಾಡಿಸ್ಕೊಂಡ್ರು. ಅಲ್ಲಿ ಎಲ್ಲ ಮಾಹಿತಿಯನ್ನು ನಮಗೆ ಕೂಡ ಕೊಟ್ಟು ಅತಿ ಶೀಘ್ರದಲ್ಲಿ ಮಾಡಬೇಕು ಅಂತ ಅವರಿಗೆ ಸೂಚನೆಯನ್ನು ಕೊಟ್ಟರು. FSL ಬ್ಯಾಂಗ್ಳೂರಿನಲ್ಲಿ ನಡೆಯುತ್ತೆ, FSL ನಡೆಸುವಂಥ ಅಧಿಕಾರಿಗೆ ಕೂಡ ಫೋನ್ ಮಾಡಿ ಎಲ್ಲ ರಿಪೋರ್ಟ್ಸ್ನ ತಯಾರು ಮಾಡಿ ಅತಿ ಶೀಘ್ರದಲ್ಲಿ ಮೈಯತ್ ಅಂತ ಏನು ನಾವು ಕರಿತೀವಿ ಅದನ್ನು, ಅವರು ಅದನ್ನು ಅತಿ ಗೌರವಯುತವಾಗಿ ಅದನ್ನು ಬೆಳ್ತಂಗಡಿಗೆ ಕಳಿಸ್ಕೊಡ್ಬೇಕು. ಅವರ ಎಲ್ಲರ ಸಂಬಂಧಪಟ್ಟ ಮಸೀದಿಗೆ ಅದನ್ನು ಕಳಿಸ್ಕೊಂಡು ಅಲ್ಲಿ ವ್ಯವಸ್ಥೆಯನ್ನು ಮಾಡೋದಕ್ಕೆ ಈಗಾಗಲೇ ಅವರೆಲ್ಲ ಮಾತಾಡ್ಕೊಂಡಿದ್ದಾರೆ. ನಮ್ಮ ಕೈಲಾದಂಥ ಸಹಾಯ, ಇದರಲ್ಲಿ ನಮ್ಮ ಪಕ್ಷ, ನಮ್ಮ ಜಾತಿ, ನಮ್ಮ ಧರ್ಮ ಅಲ್ಲ, ಮಾನವೀಯತೆ. ಒಬ್ಬ ಅಮಾಯಕರನ್ನ ಯಾವ ರೀತಿ ಒಂದು ಸಂಚಿಗೆ ಒಳಪಡಿಸಿ ಇವತ್ತು ತಗೊಂಡೋಗಿದ್ದಾರೆ ಅನ್ನೋದನ್ನು ನಾವು ನೋಡಿದ್ದೇವೆ. ಆ ನೋವು, ಅವರ ಕುಟುಂಬದವರ ನೋವು, ಸಣ್ಣ ಮಕ್ಕಳು, ಅವರ ಕುಟುಂಬದ ನೋವು, ಇದು ಯಾರಿಗೂ ಬರಬಾರ್ದು. ಇಂಥ ಒಂದು ದುರ್ದೈವ ಇದು, ಇಂಥ ಒಂದು ಘಟನೆ ಆಗಿದೆ ಅನ್ನೋದು. ದಕ್ಷಿಣ ಕನ್ನಡ ಅಂತೂ ಬೆಚ್ಚಿ ಬಿದ್ದೋಗ್ಬಿಟ್ಟಿದೆ ಇವತ್ತು ಈ ಇಶ್ಯೂ ಅಲ್ಲಿ. ನಾನು ಈ ವಿಚಾರ ನನಗೇನು ಹೊಸದಲ್ಲ. ನಾನು ವಕೀಲನಾಗಿ ಕೆಲಸ ಮಾಡ್ತಿರುವಾಗ ಈ ಡಬಲಿಂಗ್ ಮತ್ತು ಕೋಟಾ ನೋಟ್ನ ಕೇಸ್ನ ನಾನು ಹ್ಯಾಂಡಲ್ ಮಾಡಿದ್ದೀನಿ. ಯಾವ ರೀತಿ ಈ ರೀತಿ ಅವರು ಮಾಡ್ತಾರೆ ಅಂತ ನನಗೆ ಗೊತ್ತು. ನಾನು ನಮ್ಮ ಬೆಳ್ತಂಗಡಿಯ ಯುವಜನರು ಇವರು ಇದರಲ್ಲಿ ದುರ್ದೈವವಶಾತ್ ಇವರು ಪ್ರಾಣ ಕಳ್ಕೊಂಡ್ರು. ಎಷ್ಟೋ ಜನ ದುಡ್ಡು ಕಳ್ಕೊಂಡವ್ರು ಇದ್ದಾರೆ. ಇನ್ನು ಮುಂದೆನೂ ಇದಾಗುತ್ತೆ. ಈ ಆರೋಪಿಗಳು ಇಲ್ಲಿಗೆ ನಿಲ್ಲಲ್ಲ. ಈ ರೀತಿಯ ಬೇರೆ ಬೇರೆ ಆರೋಪಿಗಳು ಇದನ್ನು ಮಾಡ್ತಾ ಇರ್ತಾರೆ. ನಾನು ಕೈ ಮುಗಿದು ಬೆಳ್ತಂಗಡಿಯ ಯುವಕರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋದೇನು ಅಂತ ಹೇಳಿದ್ರೆ, ನೀವು ಇಂಥ ಜಾಲಕ್ಕೆ ನೀವು ಒಳಪಡಬೇಡಿ. ದಿಢೀರ್ ದುಡ್ಡಾಗುತ್ತೆ, ನಾಳೆ ಬೆಳಿಗ್ಗೆ ಆಗೋಷ್ಟರಲ್ಲಿ ನೀವು ಕೋಟ್ಯಾಧೀಶ್ವರ ಆಗಬೇಕು, ಇದು ಸಾಧ್ಯ ಇಲ್ಲ. ಏನೇ ಆಗಬೇಕು ನಾವು ಕಷ್ಟಪಡಬೇಕು. ನಮ್ಮ ವೃತ್ತಿ ಇರುತ್ತೆ, ನಮಗೊಂದು ಉದ್ಯೋಗ ಇರುತ್ತೆ, ವೃತ್ತಿ ಇರುತ್ತೆ. ಆ ಉದ್ಯೋಗವನ್ನು ನೀವು ನೋಡ್ಕೊಳ್ಳಿ. ನಿಮ್ಮ ತಂದೆ ತಾಯಿಗೆ ನೀವು ಭಾಳ ಮುಖ್ಯವಾಗಿ ಬೇಕಾಗಿದ್ದೀರಾ. ನಿಮ್ಮ ಮಕ್ಕಳು ನಿಮ್ಮನ್ನು ಕಾಯ್ತಾ ಇರ್ತಾರೆ. ನೀವು ದೊಡ್ಡ ಆಸ್ತಿ ಸಂಪತ್ತು ಮಾಡಬೇಕಾಗಿಲ್ಲ. ನೀವು 2 ಹೊತ್ತಿನ ಊಟ ಕೊಟ್ಟು ಅವ್ರನ್ನ ಆರೋಗ್ಯವಂತರಾಗಿ ನೋಡಿಕೊಂಡ್ರೆ ಸಾಕು. ನೀವು ಯಾರ್ದೋ ಕಾಂಪಿಟೇಷನ್ಗೆ ನಾನು ದುಡ್ಡು ಮಾಡಬೇಕು ಅಂತಿಲ್ಲ. ನಾನು ನಿಮ್ಗೆ ಹೇಳೋದು ಇಷ್ಟೇ, ಈ ರೀತಿಯ ಕೇಸ್ಗಳು, ಡಬ್ಲಿಂಗ್ ಇರ್ಬೋದು, ಇದು ಕೋಟಾ ನೋಟ್ನ ಕೇಸ್ ಇರ್ಬೋದು, ರೈಸ್ ಪುಲ್ಲಿಂಗ್ ಅಂತ ಕರಿತೀವಿ. ಈ ರೈಸ್ನ ಬಿಸಾಕಿದ ತಕ್ಷಣ ಮ್ಯಾಗ್ನೆಟಿಕ್ ರೈಸ್ ಇರುತ್ತೆ, ಅದನ್ನು ಬಿಸಾಕ್ತಾರೆ, ನಿಮ್ಮ ಮನೆಗೆ ಬರ್ತಾರೆ. ನಾವು ನಿಮ್ಮ ಮನೆಯಲ್ಲಿ ಅಕ್ಷಯ ಪಾತ್ರೆಯನ್ನು ಕೊಡ್ತೀವಿ ಅಂತ ಹೇಳ್ತಾರೆ. ಅಕ್ಷಯ ಪಾತ್ರೆಯನ್ನು ಕೊಡ್ತೀವಿ ಅಂತೇಳಿ ಅವರು ಒಂದು ಅರ್ಧ kg ಕಬ್ಬಿಣ ಅಥವಾ ಮ್ಯಾಗ್ನೆಟಿಕ್ ರೈಸ್ನ ಅವರು ಆಲ್ರೆಡಿ ತಯಾರು ಮಾಡಿ ಬಂದಿರ್ತಾರೆ. ನಿಮ್ಮ ಮನೇಲಿ ಹೇಳ್ತಾರೆ, ಬಂದು ನಿಮ್ಮ ಮನೆಯಿಂದ ಒಂದು ರೈಸ್ ತೊಗೊಂಬನ್ನಿ ಅಂತ ಹೇಳ್ತಾರೆ. ನಿಮ್ಮ ಮನೆಯಿಂದ ರೈಸ್ ತೊಗೊಂಬಂದು ಕೊಡ್ತೀರ. ಅವರು ನಿಮಗೆ ಗೊತ್ತಿಲ್ಲದಿರೋ ರೀತಿಯಲ್ಲಿ ಒಳಗಡೆಯಿಂದ ಅವರ ಒಂದು ಮುಷ್ಟಿಯಷ್ಟು ಅವರ ಈ
ತಯಾರು ಮಾಡಿದ ರೈಸನ್ನು ತೆಗೆದು ಆ ಬ್ಯಾಗಿನಿಂದ ಕೈ ಹಾಕಿ ಅದನ್ನು ಬಿಸಾಕ್ತಾರೆ. ಒಂದು ಕಬ್ಬಿಣದ ಒಂದು ಚೊಂಬಿನಲ್ಲಿ ಅದನ್ನು ಎಳಿತಾರೆ. ಅದೆಲ್ಲ ರೈಸು ಅದಕ್ಕೆ ಬಂದು ಸೇರಿಕೊಳ್ಳುತ್ತೆ. ಇದು ಮ್ಯಾಗ್ನೆಟಿಕ್ ಇದರಲ್ಲಿ ಅದು ಸೇರಿಕೊಳ್ಳುತ್ತೆ. ಇದು ರೈಸ್ ಪುಲ್ಲಿಂಗ್ ಅಂತ ಕರೀತಾರೆ. ಇಂಥ ಒಂದು ಚೊಂಬು ನಿಮಗೆ ಬೇಕು ಅಂತ ಹೇಳಿದ್ರೆ ಇದಕ್ಕೆ 50 ಲಕ್ಷ ರೂಪಾಯಿ. ಇದು ನಿಮ್ಮ ಮನೇಲಿಟ್ಟರೆ ನಿಮಗೆ ಎಲ್ಲರ ಸಂಪತ್ತು ನಿಮ್ಮ ಮನೆಗೆ ಬರುತ್ತೆ ಅಂತ ನಿಮ್ಮನ್ನು ಮೂರ್ಖರನ್ನಾಗಿ ಮಾಡ್ತಾರೆ. ಇದಕ್ಕೆ ನೀವು ಒಳಪಡಬೇಡಿ. ಕೋಟಾ ನೋಟ್ನ ಅವ್ರು ತಯಾರು ಮಾಡುವ ಒಂದು ಘಟಕವನ್ನು ಇಟ್ಕೊಂಡಿರ್ತಾರೆ. ಅಲ್ಲಿ ಕೋಟಾ ನೋಟು ತಯಾರಾಗಿದೆ ಅಂತ ನೀವು ಹೋದಾಗ ಅಲ್ಲೆಲ್ಲ ಕೋಟಾ ನೋಟ್ಗಳನ್ನು ಅಲ್ಲಿ ನೇತಾಕಿರ್ತಾರೆ. ನೀವು ಇದು ನಾನೇ ತಯಾರು ಮಾಡಿದೆ ಅಂತ ಹೇಳ್ತಾರೆ. ನಿಮಗೆ ಒಂದು 25,000 ರೂಪಾಯಿನ ನೋಟ್ ಕೊಡ್ತಾರೆ, ಇದನ್ನು ಹೋಗಿ ಚಲಾವಣೆ ಮಾಡಿ ಅಂತ. ನೀವು ಹೋಗ್ತೀರಾ, ಚಲಾವಣೆ ಆಗುತ್ತೆ. ಅವರು ಒರಿಜಿನಲ್ ನೋಟ್ ಕೊಟ್ಟಿರ್ತಾರೆ. ಆದರೆ ನಿಮ್ಮಲ್ಲಿ ನಿಮಗೆ ಇದ್ರ ಮೇಲೆ ನಂಬಿಕೆ ಬಂದಾಗ ನೀವು ಅವ್ರಿಗೆ ನನಗೊಂದು 20 ಲಕ್ಷ ರೂಪಾಯಿಯ ನೋಟ್ ಬೇಕು ಅಂತ ಹೇಳಿದಾಗ 1 ಕೋಟಿಯಷ್ಟು ನೋಟ್ನ ನಿಮಗೆ ಬ್ಯಾಗ್ನಲ್ಲಿ ತುಂಬಿಸ್ಕೊಡ್ತಾರೆ. ಎಲ್ಲ ಕೋಟಾ ನೋಟ್ ಆಗಿರುತ್ತೆ. ನೀವು ಅದನ್ನು ತಗೊಳಕ್ಕೆ ಹೋದಾಗ ನಿಮ್ಮ ಕೈಯಲ್ಲಿ ಕೊಟ್ಟು ನಿಮ್ಮ ಹಣವನ್ನು ತಗೊಂಡು ಅವರು ದೂರ ಓಡೋಗ್ತಾರೆ. ಈ ಥರ ಜಾಲ ಇದೆ. 2 ತಲೆಯ ಹಾವುದು ಒಂದು ಜಾಲ ಇದೆ. ಅದಾದ ಮೇಲೆ ನಿಮಗೆ ಈ ತಿಮಿಂಗಳದ ವಾಂತಿ, ಆಂಬರ್ ಗ್ರಾಸ್ ಅಂತ ಏನು ಕರಿತೀವಿ, ಇದನ್ನು ನೀವು ಕೊಟ್ಟರೆ ಇದಕ್ಕೆ ಭಾಳಷ್ಟು ದುಡ್ಡು ಬರುತ್ತೆ ಅಂತ ಹೇಳಿ ಎಷ್ಟೋ ಜನ ಯುವಕರು ಬೆಳ್ತಂಗಡಿ, ನಮ್ಮ ವೇಣೂರು ಲಿಮಿಟ್ಸು, ಧರ್ಮಸ್ಥಳ ಲಿಮಿಟ್ಸು, ಮೂಡುಬಿದ್ರೆ ಲಿಮಿಟ್ಸಲ್ಲಿ ಎಷ್ಟೋ ಜನ ಯುವಕರು ನಮಗೆ ಫೋನ್ ಮಾಡಿದ್ದಾರೆ, ಆಂಬರ್ ಗ್ರಾಸಲ್ಲಿ ಸೇರ್ಕೊಂಡ್ಬಿಟ್ಟಿದ್ದೀನಿ, ಏನು ಮಾಡೋದು ಗೊತ್ತಾಗ್ತಿಲ್ಲ ಅಂತ. ದಯಮಾಡಿ ರೈಸ್ ಪುಲ್ಲಿಂಗ್, ಕೋಟಾ ನೋಟು, ಡಬ್ಲಿಂಗ್, ಈ 2 ತಲೆ ನಾಗರಾವು, ನಾಗಮಣಿ, ಕಿರೀಟ, ಅಕ್ಷಯ ಪಾತ್ರೆ ಯಾವುದಕ್ಕೂ ನೀವು ಒಳಗಾಗಬೇಡಿ. ಇದೆಲ್ಲ ನಿಮ್ಮನ್ನು ಮೋಸ ಮಾಡಲಿಕ್ಕೆ ಇರುವಂಥ ಜಾಲ. ಈ ಜಾಲವನ್ನು ಅತಿ ಶೀಘ್ರದಲ್ಲಿ ಪತ್ತೆ ಹಚ್ಚಿ ಇಡೀ ರಾಜ್ಯದ ಯುವಕರಿಗೆ ಒಂದು ಸಂದೇಶವನ್ನು ಕೊಡಬೇಕು ಅಂತ ನಾನು ರಾಜ್ಯ ಸರ್ಕಾರಕ್ಕೂ ಕೂಡ ಮನವಿಯನ್ನು ಈ ಮುಖಾಂತರ ಮಾಡ್ತಾ ಇದ್ದೇನೆ. ನಮ್ಮ ಯುವಕರು ಒಂದು ಸ್ವಲ್ಪ ಜಾಗೃತರಾಗಿರಿ ಅಂತ ಈ ಮೂಲಕ ಕೇಳ್ಕೊಳ್ತೀನಿ. ಚೇತನಾಸ್ ಬ್ಯೂಟಿ ಲಾಂಜ್, ನಿಮ್ಮೊಳಗಿನ ಸೌಂದರ್ಯದ ಅನಾವರಣದ ತಾಣ. ಆಸ್ಥೆಟಿಕ್ ಸ್ಪಾ, ಮೇಕಪ್, ಹೇರ್ ಸ್ಟೈಲಿಂಗ್, ಸಲೂನ್, ಹೀಗೆ ಎಲ್ಲ ಸೌಂದರ್ಯವರ್ಧಕ ಸೇವೆಗಳು ಒಂದೇ ಸೂರಿನಡಿ. ಚೇತನಾಸ್ ಎಜುಕೇಶನಲ್ ಫೌಂಡೇಶನ್ ಮೂಲಕ ವೈವಿಧ್ಯಮಯ ಬ್ಯೂಟಿ ಕೋರ್ಸ್ಗಳು. ಮೇಕಪ್ ಆರ್ಟಿಸ್ಟ್ ಆಗಬೇಕೆಂಬ ಕನಸಿರುವವರಿಗೆ ಅತ್ಯುತ್ತಮ ಅವಕಾಶ. 2 ದಿನಗಳಿಂದ ಆರಂಭಿಸಿ 6 ತಿಂಗಳವರೆಗಿನ ವೈವಿಧ್ಯಮಯ ಬ್ಯೂಟಿ, ಮೇಕಪ್ ಕೋರ್ಸ್ಗಳು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೌಂದರ್ಯವರ್ಧಕ ತರಬೇತಿ ಪಡೆದಿರುವ ಚೇತನಾ ಎಸ್ ಅವರಿಂದ ನುರಿತ ತರಬೇತಿ. ಈ ಅದ್ಭುತ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಿ. ಚೇತನಾಸ್ ಬ್ಯೂಟಿ ಲಾಂಜ್, 3ನೇ ಮಹಡಿ, ಕಂಕನಾಡಿ ಗೇಟ್ ಬಿಲ್ಡಿಂಗ್, ಕಂಕನಾಡಿ ಬೈಪಾಸ್ ರಸ್ತೆ, ಮಂಗಳೂರು 575002. ಮೊಬೈಲ್ ಸಂಖ್ಯೆ 9845292411, 9108583714, 8904173914. ಇಮೇಲ್ chetanabeautystudio@gmail.com. ವೆಬ್ www.cblaunch.com. Dr. M.V. Shetty Institutions, Mangaluru. Empowering dreams and achieving greatness since 1985. Dr. M.V. Shetty College prides itself in its history of 38 years. It undertook path-breaking initiatives in Indian higher education with the introduction of innovative and modern curricula, insistence on academic discipline, imparting of holistic education, and adoption of global higher education practices with the support of creative and dedicated staff. First private college in Karnataka offering diverse healthcare programs, offers you multiple of courses.
Dr. M.V. Shetty Institutions is a nurturing ground for an individual's holistic development to make effective contribution to the society in a dynamic environment. Dr. M.V. Shetty Institutions, Kavur Road, Vidyanagar, Mangaluru, Karnataka 575013. Contact 0824 248 1048, 0824 248 1096. Website www.mvshettycolleges.edu.in.